ಈ ಮೆಹಂದಿ ಅಥವಾ ಹೆನ್ನ ಪೇಸ್ಟ್ ಇದೆಯಲ್ವಾ, ಇದು ಬಿಳಿಯಾಗಿರುವಂತಹ ನಮ್ಮ ತಲೆ ಕೂದಲಿಗೆ ಅದ್ಭುತವಾಗಿರುವಂತಹ ಕಲರನ್ನು ಮಾತ್ರ ಕೊಡೋದಲ್ಲದೆ ಸಲೂನ್ ಟೈಪ್ ಆ ಸಿಲ್ಕಿ ಸ್ಮೂತ್ ಸಾಫ್ಟ್ನೆಸ್ ಟೆಕ್ಸ್ಚರ್ ಅನ್ನು ಕೊಟ್ಟು ನಮ್ಮ ತಲೆ ಕೂದಲನ್ನು ಬ್ಯೂಟಿಫುಲ್ ಆಗಿ ಮಾಡುತ್ತೆ ಅಂತಂದ್ರೆ ನಂಬ್ತೀರಾ? ಅದು ಹೇಗೆ ಏನು ಅಂತ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ತೆ ಎಲ್ರಿಗೂ. ಸೊ ಈ ಮೆಹಂದಿ ಮದಿರಂಗಿ ಅಥವಾ ಹೆನ್ನ ಪುಡಿಯಿಂದ ನಾವು ತಲೆ ಕೂದಲಿಗೆ ಕಲರ್ ಮಾಡೋದಕ್ಕೆ ಮಾತ್ರ ಅಲ್ಲ, ಅಂದರೆ ಗ್ರೇ ಹೇರ್ ಅಥವಾ ಬಿಳಿ ಕೂದಲನ್ನು ಕವರ್ ಮಾಡೋದಕ್ಕೆ ಮಾತ್ರ ಅಲ್ಲದೆ ತಲೆ ಕೂದಲು ಸಾಫ್ಟ್ ಸಿಲ್ಕಿ ಸ್ಮೂತ್ ಆಗಲಿಕ್ಕೆ ಹೆಲ್ದಿ ಆಗಲಿಕ್ಕೆ ಕೂಡ ಉಪಯೋಗ ಮಾಡ್ಬೋದು. ಥ್ಯಾಂಕ್ಸ್ ಎಲ್ರಿಗೂ. ಮೊದಲಿಗೆ ಒಂದು ಬೌಲಷ್ಟು ನೀರನ್ನು ಒಂದು ಪಾತ್ರೆಗೆ ಹಾಕಿ ಒಂದು ಟೀ ಡಿಕಾಕ್ಷನನ್ನು ರೆಡಿ ಮಾಡ್ಕೋಬೇಕು. 1.5 ಚಮಚದಷ್ಟು ಕಾಫಿ ಪುಡಿ, 1.5 ಚಮಚದಷ್ಟು ನಾವು ಟೀ ಪುಡಿ, ಇದೆರಡನ್ನೂ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕುದಿಲಿಕ್ಕೆ ಬಿಡಬೇಕು. ಸ್ಟ್ರಾಂಗ್ ಡಿಕಾಕ್ಷನ್ ರೆಡಿ ಆಗಬೇಕು. ನೋಡಿ, ಇದರ ಕಲರ್ ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಸೂಪರ್ ಆಗಿ ಈ ಮೆಹಂದಿದು ಕಲರ್ ನಮ್ಮ ತಲೆ ಕೂದಲಿಕ್ಕೆ ಅಂಟ್ಕೊಳ್ಳುತ್ತೆ. ನೋಡಿ, ಈ ಥರ ದಪ್ಪ ಡಿಕಾಕ್ಷನ್ ರೆಡಿ ಮಾಡಿದ ನಂತರ ಇದನ್ನ ಇಳಿಸ್ಬಿಟ್ಟು ಸೋಸ್ಕೊಂಡು ಆ ಡಿಕಾಕ್ಷನನ್ನು ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಈಗ ಒಂದು ಪಾತ್ರೆನ ತಗೊಳ್ಳಿ, ಅದಕ್ಕೆ ನ್ಯಾಚುರಲ್ ಆಗಿರುವಂಥ ಮದಿರಂಗಿ ಪುಡಿಯನ್ನು ನಾವು ಹಾಕೋಬೇಕು. ಪ್ಯೂರ್ ಪುಡಿಗಳದ್ದು ಲಿಂಕ್ ಬೇಕು ಅಂತಂದರೆ ಇನ್ಸ್ಟಾದಲ್ಲಿ ವಿಡಿಯೋ ನೋಡೋದಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ. 4 ಟೇಬಲ್ ಸ್ಪೂನಷ್ಟು ಮದಿರಂಗಿ ಪುಡಿ. ಈಗ ಇದಕ್ಕೆ ಆಮ್ಲ ಪುಡಿ, ನೆಲ್ಲಿಕಾಯಿ ಪುಡಿಯನ್ನು ಕೂಡ ನಾವು 1 ಚಮಚದಷ್ಟು ಹಾಕೋಬೇಕು. ತಲೆ ಕೂದಲು ಸಾಫ್ಟ್ ಆಗಲಿಕ್ಕೆ, ಒಳ್ಳೆ ಪೋಷಣೆಗಳಿಗೆ ತುಂಬ ಒಳ್ಳೆಯದು. ಹಾಗೆಯೇ 1 ಚಮಚದಷ್ಟು ದಾಸವಾಳ ಪುಡಿ. ದಾಸವಾಳ ಪುಡಿ ಕೂಡ ಸೇ ತಲೆ ಕೂದಲು ಸಿಲ್ಕಿ ಸಾಫ್ಟ್ ಆಗಲಿಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಅರ್ಧ ಚಮಚದಷ್ಟು ಮೆಂತೆ ಪುಡಿ, ಇದು ಕೂಡ ನಿಮಗೆ ಎಲ್ಲದೂ ಆಯುರ್ವೇದಿಕ್ ಅಂಗಡಿಗಳಲ್ಲಿ ಸಿಗುತ್ತೆ. ಇಷ್ಟನ್ನು ಹಾಕಿಬಿಟ್ಟು ಇದಕ್ಕೆ ನಾವು ಈ ಡಿಕಾಕ್ಷನ್ ಏನಿದೆ ಅದನ್ನ ಹಾಕಿ ಕ್ಲೀನಾಗಿ ಕಲಿಸ್ಕೋಬೇಕು. ನೀವು ಸ್ಮೂತ್ ಪೇಸ್ಟ್ ರೆಡಿ ಮಾಡ್ಕೋಬೇಕು. ಮುಚ್ಚಿಟ್ಬಿಟ್ಟು 6 ಗಂಟೆ ನೀವು ಬಿಡಬೇಕು. ಅಥವಾ ಟೈಮೇ ಇಲ್ಲ ಅಂತಂದರೆ ಒಂದು 4 ಗಂಟೆ ಆದರೂ ನೀವು ಬಿಟ್ಟರೆ ಇದರ ಕಲರ್ ತಲೆ ಕೂದಲಿಗೆ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇನ್ನು ನಮಗೆ ಎಡಿಷ್ನಲ್ ಸಾಫ್ಟ್ ಸಿಲ್ಕಿ ಆಗಬೇಕು ತಲೆ ಕೂದಲು ಅಂತಂದರೆ 2 ಚಮಚದಷ್ಟು ಮೊಸರು, ಅಲೋವೆರಾ ಜೆಲ್ 1 ಟೀ ಸ್ಪೂನು ಅಲೋವೆರಾ ಜೆಲ್ಲನ್ನು ಹಾಕೊಳ್ಳಿ. ಕೂದಲಿಗೆ ಒಳ್ಳೆ ಮಾಯ್ಶ್ಚರೈಸ್ ಮಾಡುತ್ತೆ, ಹಾಗೆಯೇ ಸಾಫ್ಟ್ ಆಗೋ ಥರ ಮಾಡುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಆಲಿವ್ ಆಯಿಲ್ ಅಥವಾ ನೀವು ತೆಂಗಿನೆಣ್ಣೆಯನ್ನು ಹಾಕೋಬಹುದು. ಒಂದು ಅರ್ಧ ಟೀ ಸ್ಪೂನಷ್ಟು ಜೇನುತುಪ್ಪ, 1 ವಿಟಮಿನ್ ಇ ಕ್ಯಾಪ್ಸೂಲ್. ಇದೆಲ್ಲ ಏನಕ್ಕೆ ಅಂತಂದರೆ ಸಿಲ್ಕ್ ಮತ್ತು ಸಾಫ್ಟ್ ಮತ್ತು ಸ್ಮೂತ್ ಆಗಲಿಕ್ಕೆ. ಇದು ಮೆಹಂದಿಯನ್ನು ನಾವು ನೆನೆಸಿಟ್ಟು ತಲೆಗೆ ಹಚ್ಚೋ ಟೈಮಲ್ಲಿ ಇದಿಷ್ಟನ್ನು ಹಾಕಿ ಕಲಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಗ್ಲೌಸ್ ಹಾಕಿ ತಲೆಗೆ ಹಚ್ಚಿ 2 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಬೇಕು ಖಾಲಿ ನೀರಿಂದ. ಅದಾದ ನಂತರ 24 ಗಂಟೆ ಬಿಟ್ಟು ಸ್ವಲ್ಪ ತಲೆಗೆ ಎಣ್ಣೆಯನ್ನು ಮಸಾಜ್ ಮಾಡಿಕೊಂಡು ಶಾಂಪೂ ಹಾಕಿ ಕಂಡೀಷ್ನರ್ ಹಾಕಿ ತಲೆ ಸ್ನಾನ ಮಾಡ್ಬೋದು. ಕಂಡೀಷ್ನರ್ ಜೊತೆ ಸ್ವಲ್ಪ ಅಲೋವೆರಾ ಜೆಲ್ ಅಥವಾ ಸ್ವಲ್ಪ ಗಂಜಿ ತೆಳಿ ರೈಸ್ ನೀರನ್ನು ನೀವು ಮಿಕ್ಸ್ ಮಾಡಿ ಶಾಂಪೂ ಆದ ನಂತರ ತಲೆಗೆ ತಿಕ್ಬಿಟ್ಟು ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಇದೆಯಲ್ವಾ, ನಿಮ್ಮ ತಲೆ ಕೂದಲು ಸೂಪರ್ ಸಾಫ್ಟ್ ಸಿಲ್ಕಿ ಮತ್ತು ತುಂಬ ಸ್ಮೂತಾಗಿ ಬರುತ್ತೆ. ನಿಮಗೆ ತಲೆ ಕೂದಲಿಗೆ ಕಪ್ಪು ಕಲರ್ ಬೇಕು ಅಂತಂದರೆ ಮೆಹಂದಿ ಹಾಕಿದ ನೆಕ್ಸ್ಟ್ ದಿನ ಇಂಡಿಗೋ ಪೇಸ್ಟನ್ನು ಹಚ್ಕೊಂಡು 1 ಗಂಟೆ ಬಿಟ್ಟು ತಲೆ ಸ್ನಾನ ಮಾಡಿ ತಲೆಗೆ ಹಚ್ಚೋಕ್ಕಿಂತ ಮುಂಚೆ ಗ್ಲೌಸ್ ಯೂಸ್ ಮಾಡೋದು